ಆಯುಷ್ ಹಬ್ಬ ಸಮಿತಿ 2026ರ ವತಿಯಿಂದ ಆಯುಷ್ ಇಲಾಖೆ ಹಾಗೂ ಜಿಲ್ಲಾಡಳಿತದ ಸಹಕಾರದೊಂದಿಗೆ ಮತ್ತು ಎಲ್ಲ ಆಯುಷ್ ಆಸ್ಪತ್ರೆಗಳು, ಕಾಲೇಜು ಹಾಗೂ ವೃತ್ತಿನಿರತ ಆಯುಷ್ ವೈದ್ಯರುಗಳ ಜಂಟಿ ಆಶ್ರಯದಲ್ಲಿ ಜನವರಿ 31 ಮತ್ತು ಫೆಬ್ರವರಿ 1ರಂದು ಆಯುಷ್ ಹಬ್ಬ ನಡೆಯಲಿದೆ. ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಆಶಾ ಜ್ಯೋತಿರೈ ಮಾಲಾಡಿಯವರು, ಆಯುಷ್ ಹಬ್ಬ 2026 ಜನವರಿ 31 ಮತ್ತು ಫೆಬ್ರವರಿ 1ರಂದು ನಡೆಯಲಿದೆ. ಆಯುಷ್ ಹಬ್ಬ 10 ವರ್ಷದ ಬಳಿಕ ನಡೆಯುತ್ತಿದ್ದು, ಆಯುಷ್ ಇಲಾಖೆ, ಜಿಲ್ಲಾಡಳಿತದ ಸಹಕಾರದಲ್ಲಿ ಎಲ್ಲ ಆಯುಷ್ ಆಸ್ಪತ್ರೆಗಳು, ಆಯುಷ್ ಕಾಲೇಜುಗಳು, ವೃತ್ತಿಯಲ್ಲಿ ನಿರತರಾದ ಆಯುಷ್ ವೈದ್ಯರುಗಳ ಜಂಟಿ ಆಶ್ರಯದಲ್ಲಿ ಆಯುಷ್ ಹಬ್ಬ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಜನವರಿ 30 ಮತ್ತು ಫೆಬ್ರವರಿ 1ನೇ ತಾರೀಕು 2026 ನಮ್ಮ ನಗರದ TMA ಪೈ ಹಾಲ್ನಲ್ಲಿ ಆಯುಷ್ ಹಬ್ಬ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆಯುಷ್ ಹಬ್ಬ ಇದು 10 ವರ್ಷದ ನಂತರ ಮತ್ತೆ ಆಗ್ತಾ ಇದೆ. 2014 ಮತ್ತು 2015ರಲ್ಲಿ ಆಯುಷ್ ಉತ್ಸವ ಮತ್ತು ಆಯುಷ್ ಹಬ್ಬ ಮಾನ್ಯ ಸಭಾಧ್ಯಕ್ಷರ ಸಾರಥ್ಯದಲ್ಲಿ ಆದದ್ದು. ಆ ಸಂದರ್ಭದಲ್ಲಿ ಕೂಡ ಬಹಳ ಯಶಸ್ವಿಯಾಗಿ ಆಗಿ ಆಯುಷ್ ಉತ್ಸವವು ನಮ್ಮ ಸೆಂಟ್ರಲ್ ಮೈದಾನ್ನಲ್ಲಿ ಮತ್ತು ಆಯುಷ್ ಹಬ್ಬವು ನಮ್ಮ ಪಿಲಿಕುಳ ನಿಸರ್ಗಧಾಮದಲ್ಲಿ ಆಗಿ ಸರಿಸುಮಾರು 30ರಿಂದ 35 ಸಾವಿರ ಜನ ಆ ಕಾಲದಲ್ಲಿ ಸಹ ಅದಕ್ಕೋಸ್ಕರ ಅದನ್ನು ಬಂದು ಆಯುಷ್ ಹಬ್ಬದ ಮತ್ತು ಆಯುಷಿನ ಎಲ್ಲ ಪದ್ಧತಿಗಳ ಒಂದು ವಿಶೇಷತೆಯನ್ನು ತಿಳಿದುಕೊಂಡು ಹೋಗಿದ್ದಾರೆ. ಈ ಸಾಲಿ ಕೂಡ ನಾವು ಆಯುಷ್ ಪದ್ಧತಿ ಹೇಳಿದರೆ ಈ ಆಯುಷ್ ಯಾವುದು ಇದೆ ಇದರಲ್ಲಿ ಕಾರ್ಯನಿರತರಾಗಿರುವಂತಹ ಎಲ್ಲ ವೈದ್ಯರು ಯಾರು ಇರಬಹುದು ಅಥವಾ ಇದರಲ್ಲಿ ಕಾರ್ಯನಿರತರಾಗಿರುವಂತಹ ಎಲ್ಲ ವ್ಯಕ್ತಿಗಳ ಒಂದು ಸಹಭಾಗಿತ್ವದಲ್ಲಿ ನಾವು ಈ ಆಯುಷ್ ಹಬ್ಬ 2026 ಅನ್ನು ನಾವು ಈಗ ಮಾಡ್ತಾ ಇದ್ದೇವೆ. ಇದರಲ್ಲಿ ಆಯುಷ್ ಹಬ್ಬ ಸಮಿತಿ ಅಲ್ಲದೆ ನಮ್ಮ ಆಯುಷ್ ಇಲಾಖೆ. ಇದೇ ವೇಳೆ ಸ್ಪೀಕರ್ ಯುಟಿ ಖಾದರ್ ಅವರು ಆಯುಷ್ ಹಬ್ಬದ ಬ್ರೋಷರ್ ಅನ್ನು ಬಿಡುಗಡೆಗೊಳಿಸಿದ್ರು. ನಂತರ ಮಾತನಾಡಿದ ಅವರು, ಮಂಗಳೂರಿನಲ್ಲಿ ಆಯುಷ್ ಹಬ್ಬ ನಡೆಯುತ್ತಿರುವುದು ಅತ್ಯಂತ ಸಂತೋಷದ ವಿಚಾರ. ಆಯುಷ್ ಹಬ್ಬ ಆಯೋಜನೆಯಿಂದ ಜನತೆಗೆ ತುಂಬಾ ಪ್ರಯೋಜನಕಾರಿ ಆಗಿದೆ. ಈ ಆಯುಷ್ ಹಬ್ಬಕ್ಕೆ 10,000ದಿಂದ ಅಧಿಕ ಮಂದಿ ಬರುವ ನಿರೀಕ್ಷೆ ಇದೆ. ಎಲ್ಲರೂ ಈ ಆಯುಷ್ ಹಬ್ಬದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಖಾದರ್ ಅವರು ಹೇಳಿದರು. ಜನವರಿ 31 ಮತ್ತು ಫೆಬ್ರವರಿ 1ಕ್ಕೆ ಮಂಗಳೂರಿನ ಕೇಂದ್ರ ಭಾಗದಿಂದ TMA ಪೈ ಸಭಾಂಗ ನಡೀತಿರುವುದು ಅತ್ಯಂತ ಸಂತೋಷ. ಹಿಂದೆ ನಾನು ಆರೋಗ್ಯ ಸಚಿವನಾಗಿದ್ದಾಗಲೂ ಕೂಡ ಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಆಯುಷ್ ಹಬ್ಬಕ್ಕೆ ಹಮ್ಮಿಕೊಂಡು ಅತ್ಯಂತ ಯಶಸ್ವಿಯಾಗಿದೆ. ಅದಕ್ಕಾಗಿ ಆಯುಷ್ನ ಒಬ್ಬ ಹಿತೈಷಿಯಾಗಿ ನಾನು ಇವತ್ತಿಲ್ಲಿ ಭಾಗವಹಿಸ್ತಾ ಇದ್ದೇನೆ. ಒಂದು ಯಾಕೆಂತ ಹೇಳಿದರೆ ನೋಡಿ, ಆಯುರ್ವೇದ ಸಿಸ್ಟಮ್ ಅದು ಆಯುರ್ವೇದ ಇರಲಿ, ಹೋಮಿಯೋಪತಿ ಇರಲಿ, ಯೋಗ ಇರಲಿ, ಯುನಾನಿ ಇರಲಿ, ಸಿದ್ಧ ಇರಲಿ, ಇದೆಲ್ಲವೂ ಕೂಡ ಭಾರತ ದೇಶದ ಋಷಿ ಮುನಿಗಳು ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ವಿಶ್ವಕ್ಕೆ ಕೊಟ್ಟಂಥ ದೊಡ್ಡ ಮಟ್ಟದ ಕೊಡುಗೆ. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋ ಜವಾಬ್ದಾರಿ ಅದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಆಯುಷ್ ವೈದ್ಯಕೀಯ ಪದ್ಧತಿಯಲ್ಲಿ ಹಲವಾರು ಪ್ರಯೋಜನ ಆಗುವಂಥ ಹಲವು ಚಿಕಿತ್ಸಾ ವಿಧಾನಗಳು ಇದೆ. ಆದರೆ ಜನರಿಗೆ ಅದರ ಪರಿಚಯ ಕಡಿಮೆ ಇದ್ದ ಕಾರಣ ಜನರ ಆಕರ್ಷಣೆ ಆಗ್ತಿತ್ತು ಕಡಿಮೆ ಆದ ಕಾರಣ ಈ ರೀತಿಯ ಆಯುಷ್ ಹಬ್ಬ ಇದ್ದಂಥ ವೈದ್ಯರುಗಳಿಗೂ ಕೂಡ ಒಂದು ಉತ್ಸಾಹ ಮತ್ತು ಬರುವಂಥ ಯುವಕರು ಯುವತಿಯರು ಆಯುಷ್ ವಿದ್ಯಾರ್ಥಿಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಕೊಡುವಂಥ ಪ್ರೋತ್ಸಾಹ ಮತ್ತು ಜನಸಾಮಾನ್ಯರಿಗೆ ಇದರ ಹತ್ತಿರ ಬಂದು ಈ ವೈದ್ಯಕೀಯ ಪದ್ಧತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ದೊಡ್ಡ ಪ್ರಯೋಜನಕಾರಿಯಂತಹ ಒಂದು ಜನಜಾಗೃತಿಯೊಂದು ಕಾರ್ಯಕ್ರಮ ಇವತ್ತು ಆಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್, ಆಯುಷ್ ಹಬ್ಬ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಕೇಶವ್ PK, ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಸಚಿನ್ ನಡ್ಕಾ, ಕಾರ್ಯದರ್ಶಿ ಕೃಷ್ಣ ಗೋಖಲೆ, ಗೋಪಾಲಕೃಷ್ಣ ನಾಯರ್, ಡಾಕ್ಟರ್ ನಂದೀಶ್, ಡಾಕ್ಟರ್ ಪ್ರವೀಣ್ ರೈ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, V4 ನ್ಯೂಸ್, ಮಂಗಳೂರು.